ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾಂಗ್ರೆಸ್ ಘಟಕದ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಅವರು ಸಚಿವ ನಾರಾಯಣಗೌಡರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ವಿಧಾನಸಭೆ ಚುನಾವಣೆ ಹತ್ತಿರ ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಇತ್ತೀಚೆಗೆ ಕಾಣಿಸಿಕೊಳ್ಳುತ್ತಿದ್ದೀರಿ. ಕ್ಷೇತ್ರಕ್ಕೆ ಹೋದ ಪುಟ್ಟ ಬಂದ ಪುಟ್ಟ ಅನ್ನುವ ಹಾಗೆ ಆಗಿದೆ. ತಾಲೂಕಿನಾದ್ಯಂತ ಎಲ್ಲಾ ಗ್ರಾಮಗಳಲ್ಲಿ ತೀವ್ರ ಹದಗೆಟ್ಟ ರಸ್ತೆಗಳಿಂದ ಜೀವವನ್ನ ಕೈಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಕೈಗೊಂಡಿರುವ ಕಸಬಾ ಹೋಬಳಿ ಹರಿರಾಯನಹಳ್ಳಿ ಗ್ರಾಮದಿಂದ ಚನ್ನರಾಯನಪಟ್ಟಣ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮತ್ತು ಸಂತೆಬಾಚನಹಳ್ಳಿ ಹೋಬಳಿ ನಾಯಕನಹಳ್ಳಿ ರಸ್ತೆ ಕಾಮಗಾರಿಗಳು ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ. ನೀವು ಅಭಿವೃದ್ಧಿಗೆ ಶ್ರಮಿಸುತ್ತಿಲ್ಲ. 40% ಕಮಿಷನ್ ಪಡೆಯಲು ತರಾತುರಿಯಲ್ಲಿ ಕೇವಲ ಗುದ್ದಲಿ ಪೂಜೆಗಳನ್ನು ಮಾಡಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡುತ್ತಿದ್ದೀರಿ. ತಾಲೂಕನ್ನ ಅಭಿವೃದ್ಧಿಯಲ್ಲಿ 20 ವರ್ಷ ಹಿಂದಕ್ಕೆ ಹೋಗುವಂತೆ ಮಾಡಿದ್ದೇ ನಿಮ್ಮ ದೊಡ್ಡ ಸಾಧನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಲೋಕೇಶ್ ವಿ, ಕೃಷ್ಣರಾಜಪೇಟೆ, ಮಂಡ್ಯ ಜಿಲ್ಲೆ. ಒಂದ್ ಎಕರೆ ಜಮೀನ್ ತಗೊಂಡಲ್ಲಿ ನಿನ್ನ ಈಗೇನು ಇದು ಏನ್ ಮಾಡಿದೆ? ಈಗ ಸ್ವಿಮ್ಮಿಂಗ್ ಪೂಲ್ ಅದು ಮಾಡುವೆ. ಯಾರು ಬೇಡ ಅಂದಿದ್ರು ನಿನ್ನ? ನಿನಗೆ ಮಾನ ಮರ್ಯಾದೆ ಬೇಡವಾ? ಇದಕ್ಕಿನ್ನ ಲೋಪ ಮಾಡ್ಬೇಕ ನೀನು? ಸ್ಟೇಡಿಯಂ ದೇಶಕ್ಕೆ, ಒಂದು ತಾಲೂಕಿಗೆ ಸ್ಟೇಡಿಯಂ ಬಹಳ ಮುಖ್ಯ. ಪ್ರತಿಯೊಂದು ಕಾರ್ಯಕ್ರಮ ಮಾಡಕ್ಕೆ ಅಂತ ಸ್ಟೇಡಿಯಂ ತೀರಿಸ್ತಲ್ಲ. ನಿನ್ ಮನೆ ಉದ್ಧಾರ ಆಯ್ತದ? ನೀನ್ ಬದುಕ್ತೀಯ? ಇದಕ್ಕೋಸ್ಕರ ಬಂದ ಕಮಿಷನ್ ಹೊಡೆಯಕ್ಕೆ ಬೊಂಬೈಯಿಂದ? ಮಾನ ಮರ್ಯಾದೆ ಬೇಡವಾ? ಒಬ್ಬರು ರೈತರಿಗೆ ನೀನು ಇವತ್ತಿನವರೆಗೆ ಜಮೀನು ಮಂಜೂರು ಮಾಡಿಕೊಟ್ಟಿಲ್ವಲ್ಲ? ನಿನ್ಗೇನ್ ಗೌರವ ಇಲ್ವಾ? ನಿನ್ಗೆ ಯಾತಕ್ಕೆ ನಾನು ಈ ಮಟ್ಟಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಶಾಸಕರಾದವನು ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ, ನೀನು ಮಂತ್ರಿಯಾಗಿ 3.5 ವರ್ಷ ಆಯ್ತಲ್ಲ, ಏನ್ ಮಾಡಿದೀನಿ ನೀನು? ನಿನಗೆ ಗೌರವ ಬೇಡವಾ? ಮಾನ ಮರ್ಯಾದೆ ಬೇಡವಾ? ಈ ತಾಲೂಕಿನ ಜನಗಳ ಕಷ್ಟ ಬೇಡವಾ? ಒಂದು ಮನೆ ಕೊಟ್ಟಿಲ್ಲ ಇವತ್ತಿನವರೆಗೆ ನೀನು. ಈ ತಾಲೂಕು ತಂದು ಕೊಟ್ಟಿ ಯಾಕಾಗಿದ್ದೀ ಮುಖ್ಯಮಂತ್ರಿಯಾಗಿ? ಗೌರವವಾಗಿ ರಾಜೀನಾಮೆ ಕೊಡು. ಜನ ರೊಚ್ಚಿಗೆ ಹೇಳೋದ್ರೊಳಗೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗು. ಇಂಥ ನೀಚ ರಾಜಕೀಯ ಮಾಡೋಕ್ಕೋಸ್ಕರ ಬೊಂಬಾಯಿಂದ ಇಲ್ಲಿ ಬಂದಿದೀಯಾ? ನೀಚ ರಾಜಕೀಯಕ್ಕೆ ಬರೀ ಕಮಿಷನ್ ಹೊಡೆಯೋದೇ ನಿಮ್ ಕೆಲಸ. ಆ ಕೆರೆನ 8 ಕೋಟಿಯೋ 10 ಕೋಟಿ ಏನೋ ಮಾಡಕ್ಕೆ ಕಮಿಷನ್ಗೋಸ್ಕರ ತಗೊಂಡ್ಬಂದಿದೀಯಾ. ಏನ್ ಮಾಡಕ್ಕೆ? ಒಂದು ರೋಡೇ ಓಡಾಡಕ್ಕಾಗೋದಿಲ್ಲ ಇಡೀ ತಾಲೂಕಿನಲ್ಲಿ. ಒಂದು ರೋಡಲ್ಲಿ ಕಣ್ಮುಚ್ಕೊಂಡು ಓಡಾಡ್ತಾ ಇದೀಯಾ. ಅದೇನಾರ ಇವತ್ತು ಬೆಂಗಳೂರಿಂದ ಏನು ಜಲ್ಸೂರ್ ರೋಡ್ ಏನಾರ ಬೆಂಗಳೂರಿಂದ ಜಲ್ಸೂರ್ಗೆ ಹೋಗ್ತಾ ಇದ್ರೆ ಅದೇ ನೀನೇನಾರ ಮಾಡಿಸಿದ್ಯಾ? ಅದೇನಾರು ಪ್ರಚಾರ ಮಾಡ್ತಾ ಇದೀಯಾ? ಹಿಂದೆ ಮುನಿಯಪ್ಪನವರು ಕೇಂದ್ರದ ಮಂತ್ರಿ ಆಗಿದ್ದಾಗ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ಇವತ್ತು ಕೆಲಸ ನಡೀತಾ ಇದೆ. ನೀನೇನಾರ ತಂದಿದೀಯಾ? ಮಾನ ಮರ್ಯಾದೆ ಇಲ್ವಾ ನಿನ್ಗೆ?